ತುಳುನಾಡ ಸಂಸ್ಕೃತಿಯ ಇತಿಹಾಸ ಪ್ರಸಿದ್ಧ ಕಟಪಾಡಿ ಬೀಡು ಮೂಡುಪಡು ಜೋಡುಕೆರೆ ಕಂಬಳಕ್ಕೆ ಇಂದು ಬೆಳಗ್ಗೆ ಅದ್ದೂರಿ ಚಾಲನೆ ಸಿಕ್ಕಿದೆ. ಕಟಪಾಡಿ ಬೀಡು ಚಾವಡಿಯಲ್ಲಿ ಸಾಂಪ್ರದಾಯಿಕವಾಗಿ ಪೂಜೆ ನಡೆದು ಕಟಪಾಡಿ ಬೀಡು ಶ್ರೀ ಗೋವಿಂದ ಶೆಟ್ಟಿ ಇವರು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಕಂಬಳ ಸಮಿತಿ ಅಧ್ಯಕ್ಷರಾದ ಎರ್ಮಾಳು ರೋಹಿತ್ ಹೆಗಡೆ, ವ್ಯವಸ್ಥಾಪಕರಾದ ಕಟಪಾಡಿ ಬೀಡು ಗೋವಿಂದ ಶೆಟ್ಟಿ ಹಾಗೂ ಕಟಪಾಡಿ ಬೀಡಿನ ಕುಟುಂಬಸ್ಥರು ಮತ್ತು ಊರಿನ 10 ಸಂಸ್ಥರು ಹಾಗೂ ಕಂಬಳ ಸಮಿತಿಯ ಸದಸ್ಯರು, ಕಂಬಳ ಪ್ರೇಮಿಗಳು ಉಪಸ್ಥಿತರಿದ್ದರು. ಬೆಳಗಿನಿಂದ ಕಂಬಳ ಕೋನಗಳು ಉತ್ಸುಕದಿಂದ ಪಾಲ್ಗೊಂಡಿದ್ದು ಕಂಬಳ ಬಹಳ ಯಶಸ್ವಿಯಾಗಿ ಮುನ್ನಡೆಯುತ್ತಾ ಇದೆ. ಮೊಡೈಪಟೆ ಜೋಡುಕರೆ ಕಂಬಳ ಕೂಟಾಗ ಮೂಡದ ಕೆರೆಟ್ ಜತ್ತೊಂದುಳ್ಳಿ ಸಂಪ್ರದಾಯದ ಪ್ರಕಾರವಂಚಿನ ಈ ಮೋಜಿ ಇಲ್ಲದ ಎರ್ಲು ಇತ್ತೆ ಕಟ್ಪಾಡಿ ಬೋಡದ ಮೊಡೈಪಟೆ ಜೋಡುಕರೆ ಕಂಬಳ ಕೂಟಾಗ ಸಂಪ್ರದಾಯದ ಪ್ರಕಾರ ಜತ್ತೊಂದುಳ್ಳಿರು ಆಯ್ತು ಬೆರಿಕ್ ಬೂಡಿದ ಎರ್ಲು ಜಪ್ನೇತ ಮೂಲ ಮೂಡಬೆಟ್ಟು ಗುತ್ತದ ಇಲ್ಲದ ಎರ್ಲು ಮೊಡೈದ ಕೆರೆಟ್ ಬರಂದುಳ್ಳಿರು ಬ್ಯಾಂಡ್ ದಾಖಲೆ ತೋಲ್ ದಾಖಲೆ ಮುಡೈಬೆಟ್ಟು ಗೊತ್ತದ ಸಂಪ್ರದಾಯದ ಪ್ರಕಾರ ಜತ್ತರಂಚಿನ ಇರಲೇನೆ ಮುಡೈದ ಕರೆಕ್ಟ್ ಗಿಡ ಒಂದು ಬರಂದುಳ್ಳಿರು ಸಂಪ್ರದಾಯದ ಪ್ರಕಾರ ಜತ್ತರಂಚಿನ ಬಡಗು ಮನತ ಇಲ್ಲದ ಇರಲು ಮುಡೈದ ಕರೆಕ್ಟ್ ಗಿಡ ಒಂದು ಬರಂದುಳ್ಳಿರು ಕಟ್ಪಾಡಿ ಬೋರ್ಡ್ದ ಇತಿಹಾಸ ಪ್ರಸಿದ್ಧ ಬನಂಚಿನ ಈ ಒಂದು ಕಮ್ಮಲ ಕೂಟಾಗ ಸಂಪ್ರದಾಯದ ಪ್ರಕಾರ ಮೂಜಿ ಇಲ್ಲದ ಇರಲು ಜೊತೆದ ಇತ್ತ ರಡ್ನೆ ಇಲ್ಲದ ಬಡಗು ಮನತ ಇಲ್ಲದ ಇರಲು ಮುಡೈದ ಕರೆಕ್ಟ್ ಬರಂದುಳ್ಳಿ ಸಂಪ್ರದಾಯದ ಪ್ರಕಾರ ಜತ್ರಂಚಿನ ಮೂಜನ ಇಲ್ಲದ ಬಡಗು ಅಂಬಾಡಿ ಬಡಗು ಮನತ ಇರಲೇನೆ ಮುಡೈದ ಕರೆಕ್ಟ್ ಗಿಡವನ್ನು ಬರಂದುಳ್ಳಿ ಅಂಬಾಡಿ ಬಡಗು ಮನತ ಸಂಪ್ರದಾಯದ ಪ್ರಕಾರ ಜತ್ತನೆ ಇರಲು ಮೆರವಣಿಗೆ ಮಂಜೂರು ತಡೆ ಬೈದರೆ ಇತ ಇರಲು ಕರೆಗೆ ಜತ್ತೊಂದಿಲ್ಲ ತೋಲದ ಕಡಪಾಡಿ ಕಂಬಳಕಟ್ಟ ಅಕ್ಷಯ ನಿಲಯ ಕೋಟ್ಯಾಂಡ್ರ ಕಂಬಳದ ತರಬೇತಿದ ಮುಖಾಂತರ ಏ ಬೊಕ್ಕ ಬಿಯರ್ಲು ಕರಗಿ ಜತ್ತೊಂದಿಲ್ಲ ಪೆಳ್ಮ ಕಣಕೂರು ಪೆಳ್ಮ ಕಣಕೂರು ಕುರಿಯಾಳ ಲವಿನ ಅರುಂಡಿ ಸೋಜಾ ಹೇಳ್ತಿರ್ಲು ಉದರ್ ಸಿದ್ದಕಟ್ಟೆ ಹೊಂಗಾರಿತ್ಲು